ಮಹತೋಭಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಎದುರಿನ ದೇವರಮಾರು ಗದ್ದೆಯಲ್ಲಿ ಶನಿವಾರ ಆರಂಭಗೊಂಡ 26ನೇ ವರ್ಷದ ಐತಿಹಾಸಿಕ ಹೊನಲು ಬೆಳಕಿನ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳಕ್ಕೆ ತೆಂಗಿನಕಾಯಿ ಒಡೆಯುವ ಮೂಲಕ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿ ಚಾಲನೆ ನೀಡಿದರು. ಆ ಬಳಿಕ ಮಾತನಾಡಿದ ಅವರು, ದೇವರಮಾರು ಗದ್ದೆಯಲ್ಲಿ ನಡೆಯುವ ಕಂಬಳಕ್ಕೆ ಐತಿಹಾಸಿಕ, ಧಾರ್ಮಿಕ ಹಾಗೂ ಕೃಷಿಗೆ ಸಂಬಂಧಪಟ್ಟ ವಿಶೇಷತೆ ಇದೆ. ಶ್ರೀ ಮಹಾಲಿಂಗೇಶ್ವರನಿಗೆ ಸೇವೆ ಪಡೆಯುವ ಇಲ್ಲಿನ ಮಣ್ಣಿನ ಗುಣ ಅತ್ಯಂತ ವಿಶೇಷತೆಯನ್ನ ಹೊಂದಿದೆ ಎಂದು ಹೇಳಿದ ಅವರು, 25 ವರ್ಷಗಳಿಂದ ಕಂಬಳಕೂಟದಲ್ಲಿ ತೊಡಗಿಸಿಕೊಂಡ ಪ್ರಮುಖರನ್ನ ಸ್ಮರಿಸಿ ಕಂಬಳದಲ್ಲಿ ಭಾಗವಹಿಸುವವರಿಗೆ ಶುಭ ಹಾರೈಸಿದರು. ini kalau kepala kita itu mereka pernah ni aku pernah, ayo bodoh paisa, ayo bodoh syakti bodoh, daya bodoh, ayo kriyaශීලana ni ವ್ಯವಸ್ಥೆ ಇತನ ಮಾತ್ರ आपने ayo kai badna. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಂತ ಫಿಲೋಮಿನಾ ಶಿಕ್ಷಣ ಸಂಸ್ಥೆಗಳ ಕ್ಯಾಂಪಸ್ ನಿರ್ದೇಶಕ ವಂದನೀಯ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೇರೋ ಮಾತನಾಡಿ, ಕಂಬಳ ಕೇವಲ ಸ್ಪರ್ಧೆಯಲ್ಲ, ನಮ್ಮೊಳಗಿನ ಮನೋಸ್ಥಿತಿ, ಪ್ರೀತಿ, ಸಹಕಾರ, ಬಾಂಧವ್ಯವನ್ನ ವೃದ್ಧಿಸುವ ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಮನುಷ್ಯತ್ವ ಬೆಸೆಯುವ ಮಹತ್ವದ ಜನಪದ ಕ್ರೀಡೆ ಎಂದರು. ಮೂರನೇ ರೀತಿಯ ಪಾಪ ಯಾವುದು ಅಂತ ಹೇಳಿದ್ರೆ ಹೆಡೋನಿಸಂ. ಯಾವುದು ಖುಷಿ ಕೊಡ್ತದೆ, ಯಾವುದು ಮಜಾ ನೀಡುತ್ತದೆ, ಅದು ನನಗೆ ವ್ಯಾಲ್ಯೂ ಎನ್ನುವಂತಹ ಭಾವನೆ. ಈ ಮೂರು ತಪ್ಪುಗಳಿಂದ ಮನುಷ್ಯತ್ವ ಎನ್ನುವಂತಹದ್ದು, ಮನುಷ್ಯ ಸಹಜವಾಗಿ ಬರುವಂತಹ ಮೌಲ್ಯಗಳು ಏನು ಇವೆ ಅವು ನಮ್ಮಿಂದ ಮರೆಯಾಗುತ್ತವೆ. ಅಧ್ಯಕ್ಷತೆ ವಹಿಸಿದ್ದ ಮಂಜಲ್ಪಟ್ಪು ಸುದಾನ ವಿದ್ಯಾಸಂಸ್ಥೆಯ ಸಂಚಾಲಕ ವಂದನೀಯ ವಿಜಯ್ ಹಾರ್ವಿನ್ ಮಾತನಾಡಿ, ಕೃಷಿ ವರ್ಗದ ನೆಚ್ಚಿನ ಕ್ರೀಡೆಯಾದ ಕಂಬಳಕ್ಕೆ ಜಾತಿ ಧರ್ಮದ ಮೇರೆ ಇಲ್ಲ. ಎಲ್ಲಾ ವರ್ಗದ ಜನರನ್ನು ಒಗ್ಗೂಡಿಸುವ ಶಕ್ತಿ ಕಂಬಳಕ್ಕಿದೆ. ಸಾಮರಸ್ಯವನ್ನ ಬೆಸೆಯುವ ಕಂಬಳಕ್ಕೆ ಪ್ರೋತ್ಸಾಹ ನೀಡಿ ಮುಂದುವರಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದು ಹೇಳಿದರು. ನಮ್ಮ ನಾಡಿನ ಬಾಂಧವ್ಯವನ್ನ, ನಮ್ಮ ನಾಡಿನ ಭಾವೈಕ್ಯತೆಯನ್ನ ನಾವು ಉಳಿಸಿಕೊಳ್ಬೇಕಾಗ್ತದೆ. ಕ್ರೀಡೆಯೆಂದು ನಮ್ಮನ್ನ ಡಿವೈಡ್ ಮಾಡೋದಿಲ್ಲ. ಅತಿಥಿಗಳಾದ ನಿರ್ಮಲ್ ಕುಮಾರ್ ಜೈನ್, ವಸಂತ್ ಕುಮಾರ್ ರೈ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗಣ್ಯರಾದ ಚೆನ್ನಪ್ಪ ರೈದೇರ್ಲಾ, ಸಂಜೀವ ಪೂಜಾರಿ ಕೂರೇಲು, ಗಂಗಾಧರ್ ಶೆಟ್ಟಿ, ರವೀಂದ್ರ ಶೆಟ್ಟಿ ನುಳಿಯಾಲು, ಮಹಾಲಿಂಗ ನಾಯ್ಕ್, ಜಾನು ನಾಯ್ಕ್, ಕರುಣಾಕರ್ ಸುವರ್ಣ, ಸುಂದರೇಶ್ ಅತ್ತಾಜೆ, ಪ್ರವೀಣ್ ಅಳಕೆಮಜಲು ಮತ್ತಿತರರು ಉಪಸ್ಥಿತರಿದ್ದರು.